ಪ್ರತಿಷ್ಠಿತ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕರಾಗಿ ಕಂಕನಾಡಿ ವಾರ್ಡಿನ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ ಅವರು ಇಂದು ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಈ ಹಿಂದೆ ಪ್ರತಿಪಕ್ಷದ ನಾಯಕರಾಗಿದ್ದ ನವೀನ್ ಆರ್ ಡಿಸೋಜ ಅವರು ಪಕ್ಷದ ಶಾಲು ಹೊದಿಸಿ ಗೌರವಿಸಿದರು. ಮಾಜಿ ಶಾಸಕ ಕೆ.ಆರ್. ಲೋಬೋ ಅವರು ಆಗಮಿಸಿ ಪ್ರವೀಣ್ ಚಂದ್ರ ಆಳ್ವ ಅವರಿಗೆ ಶುಭ ಹಾರೈಸಿದರು. ಮಂಗಳೂರು ಮಹಾನಗರ ಪಾಲಿಕೆ ಹೆಸರುವಾಸಿಯಾದ ಪಾಲಿಕೆಯಾಗಿದ್ದು ಎಷ್ಟೋ ಬಾರಿ ಹಲವು ಪ್ರಶಸ್ತಿಗಳು ಇಲ್ಲಿಗೆ ಸಂದಿವೆ. ಎಂದು ಕೂಡ ಸರ್ಕಾರದ ಮಟ್ಟದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ವಿಶೇಷ ಮನ್ನಣೆಯಿದೆ. ಈ ವರ್ಷದ ಅವಧಿಗೆ ಆಯ್ಕೆಯಾಗಿರುವ ಪ್ರವೀಣ್ ಚಂದ್ರ ಅವರನ್ನ ಪಕ್ಷ ಆಯ್ಕೆ ಮಾಡಿದೆ. ಅವರೊಬ್ಬ ಯುವ ನಾಯಕರಾಗಿದ್ದು ಅವರಿಗೆ ಯಶಸ್ಸು ಕೋರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದ ಪ್ರವೀಣ್ ಚಂದ್ರ ಆಳ್ವ, ನನ್ನ ಪಕ್ಷದ ಎಲ್ಲ ನಾಯಕರಿಗೆ ನಾನು ಋಣಿಯಾಗಿದ್ದೇನೆ. ಪಕ್ಷದ ಅಧ್ಯಕ್ಷರು ಸ್ಪೀಕರ್ ಯುಟಿ ಖಾದರ್, ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಮಾಜಿ ಶಾಸಕ ಕೆ.ಆರ್. ಲೋಬೋ ಸೇರಿದಂತೆ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ಕಂಕನಾಡಿ ವಾರ್ಡಿನ ಸರ್ವ ಮತದಾರರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಇನ್ನು ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಜಲಸಿರಿ ಅನುಷ್ಠಾನ, ಒಳಚರಂಡಿ ಸಮಸ್ಯೆ, ಸ್ಮಾರ್ಟ್ ಸಿಟಿ ಕಾಮಗಾರಿ ಸಮಸ್ಯೆ ಹೀಗೆ ಎಲ್ಲ ಸಮಸ್ಯೆಗಳಿಗೆ ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಪ್ರಕಾಶ್ ಸಾಲ್ಯಾನ್, ಶಶಿಧರ್ ಹೆಗ್ಡೆ, ಅಬ್ದುಲ್ ರೌಫ್, ಎಸಿ ವಿನಯರಾಜ್, ಭಾಸ್ಕರ್ ಕೆ, ಲ್ಯಾನ್ಸ್ಲಾಟ್ ಪಿಂಟೋ, ಮಹಾಬಲ ಮಾರ್ಲಾ, ವಿಶ್ವಾಸ್ ಕುಮಾರ್ ದಾಸ್, ಸಲೀಂ, ಅಪ್ಪಿ, ಟಿ.ಕೆ. ಸುಧೀರ್, ಲಾರೆನ್ಸ್ ಡಿಸೋಜಾ, ಮಮತಾ ಗಟ್ಟಿ, ಕೆಪಿಸಿಸಿ ಕಾರ್ಯದರ್ಶಿ ಆರ್. ಪದ್ಮರಾಜ್ ಸೇರಿದಂತೆ ಹಲವು ಮಂದಿ ಪಕ್ಷದ ಕಾರ್ಯಕರ್ತರು, ನಾಯಕರು, ಹಿತೈಷಿಗಳು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದಂಥ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಾಯಕರುಗಳಿಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ದಿವಸ ಈ ಜವಾಬ್ದಾರಿಯನ್ನು ನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ, ಬ್ಲಾಕಿನ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನಾನು ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನನ್ನು ಗೆಲ್ಲಿಸಿಕೊಟ್ಟಂಥ ಇವತ್ತು ಪ್ರತಿಪಕ್ಷ ನಾಯಕ ಆಗಿರ್ಬೋದು, ಟೌನ್ ಪ್ಲಾನಿಂಗ್ ಚೇರ್ಮನ್ ಆಗಿರ್ಬೋದು, ಎಲ್ಲ ಕಮಿಟಿಯ ಸದಸ್ಯನಾಗಲು ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಕಂಕನಾಡಿ ಬಿ ವಾರ್ಡಿನ ಎಲ್ಲ ಜನತೆಗೆ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಪ್ರತಿಪಕ್ಷ ನಾಯಕರನ್ನು ನಮ್ಮ ಈ ವರ್ಷದ ಅವಧಿಗೆ ಶ್ರೀ ಪ್ರವೀಣ್ ಚಂದ್ರ ಆಳ್ವರನ್ನು ನಮ್ಮ ಕಾಂಗ್ರೆಸ್ ಪಕ್ಷವು ಆಯ್ಕೆ ಮಾಡಿದೆ. ಈ ಸಾರಿ ನಮಗೆ ಒಬ್ಬ ಯುವ ಮತ್ತು ಹೆಚ್ಚಿನ ಒಂದು ಆಸಕ್ತಿ ಮತ್ತು ಹೆಚ್ಚಿನ ಒಂದು ಎನರ್ಜಿ, ಶಕ್ತಿ ಈ ಸಮಯದಲ್ಲಿ ಅವರಿಗೆ ನಾವು ಯಶಸ್ಸು ಕೊಡ್ತೀವಿ. ಅದರ ಜೊತೆಲಿ ಈವರೆಗೆ ಪ್ರತಿಪಕ್ಷ ನಾಯಕರಾಗಿ ಆಳ್ವಿಕೆ ಮಾಡಿರುವಂಥ ಅಥವಾ ಈ ಒಂದು ಮುತುವರ್ಜಿಯನ್ನು ಕೊಟ್ಟಿರುವಂಥ ನವೀನ್ ಡಿಸೋಜರವರಿಗೆ, ನಮ್ಮ ವಿನಯರಾಜ್ರವರಿಗೆ ಮತ್ತು ರೌಫ್ರವರಿಗೆ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಪುನಃ ಮಗದೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳಿ